ಶ್ರೀರಾಮನ ಮಹಾರಾಣಿ ಆದರೂ ಪಟ್ಟಿದ್ದು ಬರೀ ಕಷ್ಟಗಳೇ. ಸ್ವತಃ ಗಂಡನೇ ಅನುಮಾನ ಪಟ್ಟರೆಂದು ಅಗ್ನಿ ಪರೀಕ್ಷೆ ಕೊಟ್ಟಂತಹ ಮಹಾನ್ ಮಹಿಳೆ, ಗಂಡಿನಿಂದ ದೂರ ಹೋಗಿ ಅವಳಿ ಜವಳಿ ಮಕ್ಕಳನ್ನ ಕಾಡಿನಲ್ಲಿ ಸಾಕಿದ ನಾರಿ. ಹೌದು, ಆ ಮಡದಿಯೇ ರಾಮಾಯಣದ ದುರಂತ ನಾಯಕಿ ಸೀತಾಮಾತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೀತಾಮಾತೆಯ ಕುರಿತು 10 ಅದ್ಭುತವಾದಂತಹ ಅಚ್ಚರಿಯ ವಿಷಯಗಳನ್ನು ಹೇಳೋಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೀತಾದೇವಿಯು ಮಿಥಿಲಾ ರಾಜನ ಜನಕನ ಹಿರಿಯ ಮಗಳು, ಆದ್ದರಿಂದ ಅವಳನ್ನ ಜಾನಕಿ ಎಂದು ಕೂಡ ಕರೆಯುತ್ತಾರೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಮ್ಮೆ ರಾಜ ಜನಕನು ಮಿಥಿಲಾದಲ್ಲಿ ಭೀಕರ ಬರಗಾಲದಿಂದ ತುಂಬಾ ನೊಂದಿದ್ದನು. ನಂತರ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಋಷಿಯೊಬ್ಬರು ಯಜ್ಞವನ್ನು ಮಾಡಲು ಮತ್ತು ಭೂಮಿಯ ಮೇಲೆ ನೇಗಿಲು ನಡೆಸಲು ಸೂಚಿಸುತ್ತಾರೆ. ಈ ಋಷಿಗಳ ಸಲಹೆ ಮೇರೆಗೆ ಜನಕ ಮಹಾರಾಜನು ಯಜ್ಞವನ್ನು ಮಾಡುತ್ತಾನೆ ಮತ್ತು ನಂತರ ರಾಜ ಜನಕನು ಭೂಮಿಯನ್ನು ಉಳುಮೆ ಮಾಡಲು ಪ್ರಾರಂಭಿಸುತ್ತಾನೆ. ಆಗ ಅವನು ಭೂಮಿಯಿಂದ ಒಂದು ಸುಂದರ ಹುಡುಗಿಯನ್ನ ಪಡೆಯುತ್ತಾನೆ. ಆ ಹುಡುಗಿಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಜನಕನು ಅವಳಿಗೆ ಸೀತಾ ಎಂದು ಹೆಸರಿಸಿ ತನ್ನ ಮಗಳಾಗಿ ನೋಡಿಕೊಳ್ಳಲು ಆರಂಭಿಸುತ್ತಾನೆ. ಉಳುಮೆ ಮಾಡಿದ ಭೂಮಿಯನ್ನ ಮತ್ತು ನೇಗಿಲಿನ ಬಿಂದುವನ್ನ ಸೀತಾ ಎಂದು ಕರೆಯುವ ಕಾರಣದಿಂದಾಗಿ ತನ್ನ ಮಗಳಿಗೂ ಸೀತಾ ಎಂದು ಹೆಸರು ಇಡುತ್ತಾನೆ. ಸೀತಾದೇವಿಯ ಜನ್ಮಸ್ಥಳವಾದ ನೇಪಾಳದ ಜನಕಪುರದಲ್ಲಿ ಜಾನಕಿ ದೇವಾಲಯವನ್ನು ನೀವು ನೋಡಬಹುದು. ಹಲವಾರು ಪ್ರಾಚೀನ ಕಥೆಗಳನ್ನು ಪ್ರತಿಬಿಂಬಿಸುವ ಈ ದೇವಾಲಯವು ನೇಪಾಳದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಸೀತಾಮಾತೆ ರಾಮನನ್ನು ವಿವಾಹವಾಗಿದ್ದು ಕೂಡ ಇದೇ ಸ್ಥಳದಲ್ಲಿ. ಈ ದೇವಾಲಯವನ್ನು 1911ರಲ್ಲಿ ರಾಣಿ ವೃಷಭಾನು ಕುಮಾರಿ ನಿರ್ಮಿಸಿದರೆಂದು ಹೇಳಲಾಗುತ್ತಿದೆ. ಜಾನಕಿ ದೇವಾಲಯವನ್ನು ಸುಮಾರು 9 ಲಕ್ಷ ರೂಪಾಯಿಯಲ್ಲಿ ನಿರ್ಮಿಸಲಾಗಿದ್ದು, ಆದ್ದರಿಂದ ಇದನ್ನ ನೌಲಾಖಾ ದೇವಾಲಯವೆಂದು ಕರೆಯಲಾಗುತ್ತದೆ. ಹಾಗೆಯೇ ಅಯೋಧ್ಯದಲ್ಲಿ ಕನಕ ಭವನವು ತಾಯಿ ಸೀತಾಮಾತೆಯ ಅರಮನೆಯಾಗಿದ್ದು, ಸೀತೆಯು ತಾನು ಮದುವೆಯಾದ ನಂತರ ರಾಮನೊಂದಿಗೆ ಇದೇ ಸ್ಥಳದಲ್ಲಿ ವಾಸವಾಗಿದ್ದಳು ಎಂದು ಹೇಳಲಾಗುತ್ತಿದೆ. ಈ ಅರಮನೆಯನ್ನು ಅತ್ತೆ ಮಹಾರಾಣಿ ಕೌಸಲ್ಯ ದೇವಿ ಸೀತಾಮಾತೆಗೆ ಉಡುಗೊರೆಯಾಗಿ ನೀಡಿದ್ದರಂತೆ. ತಾಯಿ ಕೌಶಲ್ಯ ದೇವಿ ಸೀತೆಗಾಗಿ ಒಂದು ಅದ್ಭುತವಾದಂತಹ ಸ್ನಾನಗೃಹವನ್ನು ಕೂಡ ನಿರ್ಮಾಣ ಮಾಡಿಸಿದ್ದರು. ಇತರೆ ರಾಣಿಯರೊಂದಿಗೆ ಸ್ನಾನವನ್ನು ಮಾಡುತ್ತಿದ್ದರು ಎಂದು ನಂಬಲಾಗಿದೆ. ಇದೇ ಕಾರಣ ಇದನ್ನ ಸೀತಾಕುಂಡ ಎಂದು ಕೂಡ ಕರೆಯಲಾಗುತ್ತದೆ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗಿದ್ದು ನಿಮಗೆ ಗೊತ್ತಿರಬಹುದು. ಪಂಚವಟಿಯಲ್ಲಿ ಹಲವಾರು ದಿನಗಳ ಕಾಲ ನೆಲೆಸಿದ್ದರು. ಪಂಚವಟಿ ದೇವಾಲಯವನ್ನು ನಾವು ಮಹಾರಾಷ್ಟ್ರದ ನಾಸಿಕ್ ಎನ್ನುವ ಜಿಲ್ಲೆಯಲ್ಲಿ ನೋಡಬಹುದಾಗಿದೆ. ಇದೇ ಜಾಗದಲ್ಲಿ ರಾವಣನು ಸೀತೆಯನ್ನು ವಂಚಿಸಿ ಅಪಹರಿಸಿದ್ದು. ಈ ಸ್ಥಳದಲ್ಲಿ 5 ಅಶ್ವತ್ಥ ಮರಗಳು ಜೊತೆಯಾಗಿರುವುದರಿಂದ ಈ ಸ್ಥಳವನ್ನ ಪಂಚವಟಿ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಸೀತಾದೇವಿಯು ಕರ್ನಾಟಕದ ಕೋಲಾರ ಜಿಲ್ಲೆಯ ಅವನಿಯಲ್ಲಿ ಲವಕುಶರಿಗೆ ಜನ್ಮ ನೀಡಿದ್ದರು. ಅಲ್ಲದೆ ಇದೇ ಗ್ರಾಮದಲ್ಲಿಯೇ ರಾಮನು ತನ್ನ 2 ಮಕ್ಕಳ ಜೊತೆ ಯುದ್ಧ ಕೂಡ ಮಾಡಿದ್ದನು. ಪ್ರವಾಸಿಗರು ಇಲ್ಲಿ ಲವಕುಶ ಜನಿಸಿರುವ ಕೋಣೆಗಳನ್ನು ಕಾಣಬಹುದು. ರಾಮಾಯಣ ಮಹಾಕಾವ್ಯ ರಚಿಸಿದಂತಹ ಮಹರ್ಷಿ ವಾಲ್ಮೀಕಿ ಆಶ್ರಮವನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಸೀತಾ ರಸೋಯಿ ಅಂದರೆ ಸೀತೆ ಅಡುಗೆ ಮಾಡುತ್ತಿದ್ದಂತಹ ಜಾಗ. ಇದು ಬಿಹಾರ ರಾಜ್ಯದ ಸೀತಾಮಡಿಯಲ್ಲಿ ಇದೆ. ಸೀತಾದೇವಿ ಜನಿಸುವ ಸಂದರ್ಭದಲ್ಲಿ ಈ ಸ್ಥಳವು ಜನಕನ ರಾಜಧಾನಿಯಾಗಿತ್ತು ಎಂದು ನಂಬಲಾಗಿದೆ. ಕೆಲವೊಂದು ಧಾರ್ಮಿಕ ಗ್ರಂಥಗಳ ಪ್ರಕಾರ ಇದೇ ಸೀತಾಮಡಿಯಲ್ಲಿ ಸೀತೆ ತನ್ನ ಯೌವನದ ಸಂದರ್ಭದಲ್ಲಿ ತನ್ನೆಲ್ಲ ಬಂಧುಗಳಿಗೆ ಅಡುಗೆ ಮಾಡಿ ಬಳಸುತ್ತಿದ್ದಳು ಎನ್ನುವ ವಾಡಿಕೆ ಇದೆ. ಜೊತೆಗೆ ಸೀತಾದೇವಿ ಅಡುಗೆಗಾಗಿ ಬಳಸುತ್ತಿದ್ದಂತಹ ನೀರಿನ ಹೊಂಡವೂ ಕೂಡ ಇಲ್ಲಿದೆ. ವಿಚಿತ್ರ ಏನೆಂದರೆ ಈ ನೀರು ಸದಾ ಕಾಲ ಬಿಳಿಯಾಗಿರುತ್ತದೆ. ಈಗಲೂ ಕೂಡ ಸೀತೆ ಹುಟ್ಟಿದಂತಹ ವೈಶಾಖ ತಿಂಗಳ ಶುಕ್ಲ ಪಕ್ಷದ ದಿನದಂದು ಭಕ್ತರಿಗೆ ಇಲ್ಲಿಯ ನೀರನ್ನು ಬಳಸಲು ಅವಕಾಶ ಮಾಡಿಕೊಡಲಾಗುತ್ತದೆ. 1889ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅಂದರೆ ಬ್ರಿಟಿಷ್ ಆಡಳಿತದಲ್ಲಿದ್ದಾಗ ಇದರ ಸಂಶೋಧನೆ ಆಗಿತ್ತು ಎನ್ನಲಾಗಿದೆ. ಈಗಲೂ ಕೂಡ ನೀವು ಇಲ್ಲಿ ದೊಡ್ಡ ದೊಡ್ಡ ತಟ್ಟೆಗಳನ್ನು ಕಾಣಬಹುದು. ಇದೇ ತಟ್ಟೆಗಳನ್ನು ಬಳಸಿ ಸೀತೆಯು ಅಡುಗೆ ಮಾಡುತ್ತಿದ್ದಳು ಹಾಗೂ ಬಡಿಸುತ್ತಿದ್ದಳು ಎನ್ನುವ ವಾಡಿಕೆ ಇದೆ. ರಾಮಾಯಣ ಮಹಾಭಾರತ ಸುಳ್ಳು ಅನ್ನುವವರಿಗೆ ಈ ಎಲ್ಲ ಸಾಕ್ಷಿಗಳು, ಈ ಎಲ್ಲ ಪುರಾವೆಗಳು ಇವತ್ತಿಗೂ ದೊರೆಯುತ್ತಿರುವುದು ನಿಜಕ್ಕೂ ಅಚ್ಚರಿಯನ್ನ ಮೂಡಿಸಿದೆ.
ರಾಮಾಯಣ ಮಹಾಭಾರತ ಸುಳ್ಳು ಅಲ್ಲ ಸ್ನೇಹಿತರೆ, ಇದು ನಡೆದಿದ್ದು ನಿಜ, ಬರೆದಿದ್ದು ನಿಜ. ನಂಬಿಕೆ ಅನ್ನೋದು ಎಲ್ಲಕ್ಕಿಂತ ಮುಖ್ಯವಾಗಿದೆ. ಇಂತಹದೇ ಹಲವಾರು ಆಶ್ಚರ್ಯ ಹಾಗೂ ಕುತೂಹಲ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.